ಹಾಗೆ ಡಿಸ್ಕವರಿ ಚಾನಲಲ್ಲೆಲ್ಲ ನೀವು ನೋಡ್ತಿರ್ಬೋದು, ಅದರಲ್ಲಿ ಜಾಸ್ತಿ ಅದು ಇಲ್ಲಿ ಮಸೈ ಮಾರದೇ ಇರ್ತದೆ. ನಾವು ಯಾವಾಗಲೂ ಟಿ ವಿಯಲ್ಲಿ ನೋಡ್ತಾ ಇರ್ತೇವೆ, ಇವತ್ತು ಲೈವ್ ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಆನ್ ದ ವೇ ನಿಮಗೆ ರಿಫ್ಟ್ ವ್ಯಾಲಿ ಅಂತ ಒಂದು ಜಾಗ ಸಿಗ್ತದೆ, ಅಲ್ಲಿ ನಿಲ್ಲಿಸ್ತಾರೆ ಹೋಗುವಾಗ. ಈಗ ನಾವು ಅಲ್ಲೇ ಇದ್ದೇವೆ, ನೀವು ನೋಡ್ಬೋದು. ವ್ಯೂಸ್ ಎಲ್ಲ ತುಂಬ ಒಳ್ಳೆದಿದೆ. ಇವಾಗ 8:15 ಆಗಿದೆ ಇಲ್ಲಿ, ಅಂದರೆ ಇಂಡಿಯಾದ ಟೈಮ್ ಪ್ರಕಾರ ಒಂದು 10:45 ಆಗಿರ್ಬೋದು. ಇಲ್ಲಿ ಬೆಳಿಗ್ಗೆ ಒಂದು 6 o'clock 6:30 ಟೈಪ್ಸ್ ಬಂದರೆ ತುಂಬಾ ನಿಮಗೆ ಫಾಗ್ ನೋಡ್ಲಿಕ್ಕೆ ಸಿಗ್ತದೆ. ಇವಾಗ ಕೂಡ ಇದೆ, ಆದರೆ ಸ್ವಲ್ಪ ಕಡಿಮೆ ಇದೆ. ಇಲ್ಲಿ ಫುಲ್ ಫಾಗ್ ಇರ್ತದಂತೆ, ಹಾಗೆ ತುಂಬ ಚಳಿ ಕೂಡ ಇದೆ. ನಾವೀಗ ಮಸೈ ಮಾರ ರೀಚ್ ಆಗಿದ್ದೇವೆ. ಹೋಟೆಲಲ್ಲಿ ಚೆಕ್-ಇನ್ ಆಯಿತು, ನಮಗೆ 2 ಒಳ್ಳೆ ರೂಮ್ ಸಿಕ್ಕಿದೆ. ಹಾಗೆ ಊಟ ಕೂಡ ಆಯಿತು. ಬುಫೆ ಸಿಸ್ಟಮ್ ಇದ್ದದ್ದು, ತುಂಬಾ ವೆರೈಟಿ ಇದ್ದಿತ್ತು, ಹಾಗೆ ಒಳ್ಳೇದು ಕೂಡ ಇತ್ತು. ನಮಗೆ ಮನೆಯಿಂದ 6 ಗಂಟೆ ಇದೆ ಜರ್ನಿ, ಅದರ 4 ಗಂಟೆ ಒಳ್ಳೆ ಇದ್ದಿತ್ತು ರಸ್ತೆ, 2 ಗಂಟೆ ಏನು ಸರಿ ಇರಲಿಲ್ಲ, ಅದು ಕಾಡು ಒಳಗಿಂದೆಲ್ಲ ಬರೋದು. ವೆದರ್ ಕೂಡ ಹಾಗೆ ಬಿಸಿಲಿದೆ, ಏನು ಚಳಿ ಏನಿಲ್ಲ. ಮತ್ತು ಸಾಯಂಕಾಲ ನೋಡಬೇಕು ಯಾವ ಥರ ಇದೆ ಅಂತ. ನಮ್ಮದು ರೆಸಾರ್ಟ್ ಕೂಡ ತುಂಬ ಒಳ್ಳೆಯದಿದೆ. ನಾನು ರೆಸಾರ್ಟ್ ಮತ್ತು ರೂಮ್ ಟೂರ್ ನಾನು ಇನ್ನೊಂದು ವ್ಲಾಗ್ ಮಾಡಿ ಹಾಕ್ತೇನೆ, ಅದರದ್ದು ಸಪ್ರೇಟ್ ವ್ಲಾಗ್ ಮಾಡ್ತೇನೆ. ಇವತ್ತು ಸಾಯಂಕಾಲ ಈಗ 4 ಗಂಟೆಗೆ ನಮಗೆ ಹೋಗಬೇಕು ಸಫಾರಿಗೆ. ಆವಾಗ ಕೂಡ ನಿಮಗೆ ತೋರಿಸ್ತೇನೆ ಯಾವ ರೀತಿ ಇದೆ ಅಂತ. ಆ್ಯನಿಮಲ್ಸ್ ಎಲ್ಲ ಸಿಕ್ಕಿದರೆ ತೋರಿಸ್ತೇನೆ ನಾನು. ಇಲ್ಲಿ ಝೀಬ್ರಾ, ಜಿರಾಫ್ ಎಲ್ಲ ಸಿಗ್ತದೆ. ನಾವು ಸ್ವಲ್ಪ ದೂರ ಬಂದ ನಂತರ ನಮಗೆ ಒಂದು ಜಿರಾಫ್ ಮತ್ತು ಝೀಬ್ರದ್ದು ಗ್ರೂಪ್ ತೋರಿಸ್ತೇನೆ ನಿಮಗೆ ಅದು.
ನೋಡಿ ಇಲ್ಲಿ ಮಲ್ಕೊಂಡಿದೆ ಹಿಂದೆ. ನಮಗೆ ಫಸ್ಟ್ ದಿನ ಸಿಕ್ಕಿದೆ, ನಮ್ಗೆ ಖುಷಿ ಆಯಿತು ತುಂಬ.